ಹೋಗಿದ್ರಿ ಇಷ್ಟು ದಿನ? ಎಷ್ಟು ಸಲ ಕಾಂಟ್ಯಾಕ್ಟ್ ಬಂದಿದ್ದೀರಾ? ನಿಮ್ಮ ಅಮ್ಮನ ಬೈದಿದ ತಕ್ಷಣ ಅಷ್ಟು ಬೇಗ ಕಾಲ್ ಮಾಡಿದ್ದೀರಾ? ಅಷ್ಟು ಬೇಗ ಕಾಂಟ್ಯಾಕ್ಟ್ ಅಲ್ಲ. ಆಯ್ತು, ಎಷ್ಟು ಗಂಟೆ ಡ್ಯೂ ಇದಾವೆ? ಎಷ್ಟು ಗಂಟೆ ಡ್ಯೂ ಇದಾವೆ ನಾವು? ಇಲ್ವಾ? ಎಷ್ಟು ಡ್ಯೂ ಬೇಡ, ಈ ಮಂತ್ ಡ್ಯೂ ಮಾಡಿದ್ಯಾ ತಾನೇ? ಏನೋ ಎಷ್ಟು ಸಲ ಆನ್ಲೈನ್ ಪೇಮೆಂಟ್ ಕಟ್ತೀವಿ ಮಾಡಿದ್ದೀರಾ? ಕಣ್ರಿ ಕಟ್ಟಲ್ಲ ಅಂತ ಏನ್ ಹೇಳ್ತಾ ಇದೀವ? ಕಟ್ತೀವಿ ಅಂತ ಹೇಳ್ತೀನಿ ತಾನೇ. ನಾನು ಕಂಡಿದ್ದೀನಿ ಬಿಡು. 26 ಆದ್ರೂ ನೀನು ಇನ್ನೂ ಪೇಮೆಂಟ್ ಮಾಡಿಲ್ಲ. ಡ್ಯೂ ಡೇಟ್ 10ನೇ ತಾರೀಕು ಹಾಕಿಸ್ಕೊಂಡು. ಆಯ್ತು, ನಾನು ಕಟ್ಟಲ್ಲ. ಆಯ್ತು, ಗಾಡಿ ಸೀಸ್ ಮಾಡಕ್ ಬರ್ತೀನಿ ಅಂದ್ರಲ್ಲ, ಮಾಡಿ ನೋಡ್ತೀನಿ. ಆಯ್ತು. ನಾನು ಬರಕ್ ಹೇಳು ಅಂತ ಅಲ್ಲ, ಕಟ್ಟಲ್ಲ, ನಾನು ಕಟ್ತೀನಿ. 2 ಕಂತು ತಿನ್ಬೇಕ್ರಿ. ಇವಾಗಲೇ ಪೇಮೆಂಟ್ ನಾನು ಮಾಡತಕ್ಕಂತ ನನಗೆ ಐತೆ. ಅಷ್ಟಿಲ್ದರೆ ಗಾಡಿನ ಇಟ್ಕೊಂಡಿಲ್ಲ. ಮಾಡ್ಬಿಟ್ಟಲ್ಲ. ಆಯ್ತು, ನಾನು ನಿಮ್ಮ ಆಫೀಸ್ಗೆ ಬಂದು ಕಟ್ತೀನಿ, ನೀವು ಬನ್ನಿ. ಆಯ್ತು, ನಾನು ನಾಳೆನೇ ಬರ್ತೀನಿ. ಆಯ್ತು, ಬರ್ತೀನಿ. ಆಯ್ತು 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 ಪೇಮೆಂಟ್ ಮಾಡ್ಬಿಟ್ಟು ಮಾತಾಡೋ ನನ್ನ ಹತ್ರ. ನೀ ಪೇಮೆಂಟ್ ನಿಮ್ಮ ಅಮ್ಮ ನೋಡಿಲ್ಲ ಅಂತ ಹೇಳ್ತೇನೆ. ನೀನ್ ನೋಡಿದ್ರೆ 2 ಕಂತು ಫಸ್ಟ್ 1 ಕಂತು ಕ್ಲಿಯರ್ ಮಾಡ್ಕೊ. ನೀನು 2 ಕಂತು ಕಟ್ಬೇಡ. ನನಗೆ ಕಟ್ಟತ್ತಾಗತ್ ನನಗೈತೆ. ನೀನು ನನಗೆ ಹೇಳಕ್ ಬರ್ಬೇಡ. ನೀನು 1 ಕಂತು 2 ಕಂತು ಕಟ್ಟು. ಅಮ್ಮನ್ ನನ್ ಕಟ್ಟೋದಿಲ್ಲ. ಅದು ಏನ್ ಕಿತ್ಕೋ ಅವ್ನ ಅಮ್ಮನ್ ನನ್ ಕಟ್ಟೋದಿಲ್ಲ. ಹೋಗೋದು ಏನ್ ಕಟ್ ಯಾವಾಗ ಕರ್ಕೊಂಡು ಗಾಡಿ ಸೀಸ್ ಮಾಡ್ತೀನಲ್ಲ, ನಿಮ್ಮ ಅಪ್ಪಗೆ ನೀನು ಕರೆಕ್ಟ್ ಹುಟ್ಟಿದ್ರೆ ನಮ್ಮನ್ ಗಾಡಿ ಸೀಸ್ ಮಾಡಿ ನೋಡ್ತೀನಿ. ಸಾಕತ್ತು. ಇಲ್ಲಿ ನಾವು ಹಾಸನದಲ್ಲಿ ಹುಟ್ಟು ಬೆಳೆದಿರೋದೆ. ನೀನು ನನಗೆ ಹೇಳಕ್ ಬರ್ಬೇಡ. ನಾವು ಹಾಸನದಲ್ಲಿ ಹುಟ್ಟು ಬೆಳೆದಿರೋದೆ. ಗಾಡಿ ಸೀಸ್ ಮಾಡ್ತೀನಿ ಅಂತಲ್ಲ. ಆಯ್ತು, ಮಾಡ ಆಯ್ತು. ನಾನು ಬೆಂಗಳೂರಲ್ಲಿ ಇದೀನಿ. ಬಾ, ಆಯ್ತು. ಎಲ್ಲಿ ಬರ್ಬೇಕು? ಬೆಂಗಳೂರಲ್ಲಿ ನಾನು ಬೆಂಗಳೂರಲ್ಲೇ ಇರೋದು. ನಾವು ಬೆಂಗಳೂರು ನಾವು ಇದೀವಿ. ಆಯ್ತು, ಬಾ. ಧ್ವಂಸಂದ್ರ ಬಾ. ಅಯ್ಯೋ ದೇವ್ರೆ, ಇಲ್ಲಿ ಸಾಲ ಕೊಟ್ಟವ್ರು ತಪ್ಪ ಅಥವಾ ಸಾಲ ತಗೊಂಡೋಡೋರು ತಪ್ಪ ಒಂದು ಗೊತ್ತಾಗ್ತಾ ಇಲ್ಲ ಕಣ್ರಿ. ಇಬ್ರು ನೋಡಿದ್ರೆ ಕಿತ್ತಾಡ್ತಾ ಇದ್ದಾರೆ. ನಾಯಿ ಬೆಕ್ಕಿ ಥರ ಕಿತ್ತಾಡ್ತಾ ಇದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಇವತ್ತು ಸಾಲ 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 ಸಾಲ. ಇವತ್ತು ನಮ್ಮ ಜಗತ್ತು ಸಾಲದ ಮೇಲೆ ನಿಂತಿದೆ ಅಂದರೆ ನೀವು ನಂಬಲೇಬೇಕು. ಯಾಕೆ? ನಮ್ಮ ರಾಜ್ಯ ಸರ್ಕಾರ ಕೂಡ ವಿಪರೀತ ಸಾಲ ಮಾಡ್ಕೊಂಡಿದೆ. ಅವರು ಎಲ್ಲಾನು ನಮ್ಮ ತಲೆ ಮೇಲೆ ಹಾಕೋದು. ಆದರೆ ನಮ್ಮ ಜನ ಎಲ್ಲ ಫ್ರೀ ಕೊಡ್ತಾ ಇದ್ದಾರೆ ಅಂತ ಅವರಿಗೆ ವೋಟ್ ಹಾಕಿ ಗೆಲ್ಸಿದ್ದು. ನಿಜ ಹೇಳಬೇಕಂದ್ರೆ ನಮ್ಮ ರಾಜಕೀಯ ಜನರು ಮಾಡಿದಷ್ಟು ಸಾಲ ಬೇರೆ ಯಾರೂ ಮಾಡಿಲ್ಲ ಕಣ್ರಿ. ಆದರೆ ಇಲ್ಲಿ ಬಡವರು ಮಾಡಿದ ಸಾಲಕ್ಕೆ ಇಲ್ಲಿ ಎರ್ರ ಬಿರ್ರಿ ಈ ಫೈನಾನ್ಸಿಯರ್ಸ್ ಕೂಡ ಬೈತಾನೆ ಇರ್ತಾರೆ. ಆದರೆ ನಾವು ಕೂಡ ಅವರನ್ನು ಬೈಯೋದು ತಪ್ಪು. ಯಾಕಂದರೆ ಸಾಲ ಕೊಟ್ಟವನಿಗೆ ಸಾಲನ ವಾಪಸ್ಸು ಪಡೆಯೋದೇ ದೊಡ್ಡ ವಿಷಯ ಆಗಿ ಹೋಗಿರುತ್ತೆ. ಹೀಗಾಗಿ ಈ ಥರದ ಹುಚ್ಚಾಟಗಳು, ಈ ಥರದ ಜಗಳಾಟಗಳು, ಈ ಥರದ ಕಾಲುಗಳು ನಾವು ಹೆಚ್ಚಾಗಿ ಇತ್ತೀಚೆಗೆ ಕಾಣ್ತಾನೆ ಇದ್ದೀವಿ. ಅಷ್ಟಕ್ಕೂ ಇಲ್ಲೇನಾಯಿತು ಅನ್ನೋದನ್ನು ದಯವಿಟ್ಟು ಕಂಪ್ಲೀಟ್ ಆಗಿ ಕೇಳಿ. ಹಲೋ ಹಲೋ, ಹೇಳಿ. ನಾವು ಚಿರಂತ್ ಅನ್ನೋ ಕಸ್ಟಮರು. ಹೇಳಿ ಸರ್. ನಮ್ದೊಂದು ಕಂತು ಡ್ಯೂ ಇತ್ತು. ಹೌದು. ಡ್ಯೂ ಇರೋದಕ್ಕೇನೋ ಮಾತಾಡ್ತಿದ್ದಂತಲ್ಲ, ಏನಂತ ಮೇಡಮ್? ತಗೊಂಡು ತಿನ್ನೋಕ್ಕಾಗುತ್ತೆ, ಕಟ್ಟಕ್ಕಾಗಲ್ವ ಅಂದ್ರೆ ಯಾವ ಲೆಕ್ಕಾಚಾರ ಅದು? ಏನ್ ಸರ್? ಅಲ್ಲ, ತಗೊಂಡು ತಿನ್ನೋಕ್ಕಾಗುತ್ತೆ, ಅಮೌಂಟ್ ಕಟ್ಟಕ್ಕಾಗಲ್ಲ ಅಂದ್ರೆ ಯಾವ ತರ ಅಂತ ನಾನು ಅಂದೇ ಇಲ್ಲ. ರೆಕಾರ್ಡ್ ಕಳಿಸ್ತೀನಿ. ನಿಮ್ಮ ಅಮ್ಮನ್ಗೆ ಒಂದ್ ಸ್ವಲ್ಪ ಹೇಳಿ, ಬಾಯಿ ನಿಗಾ ಇಟ್ಕೊಂಡು ಮಾತಾಡೋದಕ್ಕೆ. ನಿಗಾ ಇಟ್ಕೊಂಡೆ ಮಾತಾಡೋದು. ನಾವು ನಿಮ್ಮನೆ ಆಳಲ್ಲ. ನೀವು ನಮ್ಮನೆ ಆಳಲ್ಲ. ಆಯ್ತು, ಇಲ್ಲೇ ನನ್ನದೇನು 50 ಕಂತು ಡ್ಯೂ ಇಲ್ಲ. ಇರೋದು 1 ಕಂತು ಡ್ಯೂ ಇರೋದು. ನಮ್ಮ ಅಮೌಂಟ್ ಕರೆಕ್ಟಾಗಿ ಹೇಳ್ತೀವಿ. ನೀವು ಕರೆಕ್ಟಾಗಿ ನೀವು ಮಾಡಿ ಫಸ್ಟ್. ನಾವು ಕರೆಕ್ಟಾಗಿ ಮಾತಾಡ್ತೀವಿ. ನೀವು ಫಸ್ಟ್ ಮಾತಾಡಿ. ತಗೊಂಡು ತಿನ್ನೋಕ್ಕಾಗುತ್ತೆ ಅದೇ ಹೇಳ್ಬೇಕು ನೀವು. ಬ್ಯಾಂಕ್ ಅವ್ರ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ. ಅಲ್ಲ, ಕಟ್ತೀವಿ ಕಣ್ರಿ, ನಾವು ಕಟ್ತೀವಿ. ಕಟ್ಟಲ್ಲ ಅಂತ ಹೇಳ್ತಲ್ಲ ನಾವು ಕಟ್ತೀವಿ. ಅಲ್ಲ ಆಯ್ತು, ಒಂದೇ ಮಾತು ಹೇಳ್ತೀನಿ. ನನ್ನ ಕಾರ್ ಸೀಸ್ ಮಾಡ್ತೀನಿ ಅಂತಲ್ಲ, ಇವಾಗ ಹೇಳ್ತೀನಿ. ಅವನ ಅಮ್ಮನ ಅಪ್ಪಂಗೆ ಹುಟ್ಟಿದ್ರೆ ಸೀಸ್ ಮಾಡಿ ನೋಡ್ತೀನಿ. ಅಪ್ಪಂಗೆ ಹುಟ್ಟಿ ಸೀಸ್ ಮಾಡಿ ನೋಡ್ತೀನಿ. ಆಯ್ತಾ? ಅಲ್ಲ ಮೇಡಮ್, ಮಾತು ಕರೆಕ್ಟಾಗಿ ಆಡ್ಬೇಕು. ನಮ್ಮನ್ನ ತಗೊಂಡು ತಿನ್ನಕ್ಕಾಗುತ್ತೆ, ಕಟ್ಟಕ್ಕಾಗಲ್ಲ ಅಂದ್ರೆ ಯಾರು ಹೇಳೋದು? ಕಟ್ತೀವಿ ನೀವು? ಕಟ್ಟಿಲ್ಲ ಮೇಡಮ್, ನಾನು ಕಟ್ಟಲ್ಲ. ಏನ್ ಮಾಡ್ತೀರಿ ಮಾಡ್ಕೊಂಡು? ಕಟ್ಟಲ್ಲ ಮೇಡಮ್. ನಾನು ಮತ್ತೆ ಏನಕ್ಕೆ ನೀವು? ಅಲ್ಲ, ಮಾತು ನೀವು ಕಂಟ್ರೋಲ್ ಮಾತಾಡೋದು ನೀವಲ್ಲ. ನಾನು ಫಸ್ಟ್ ತಾಳ್ಮೆಯಿಂದಲೇ ಮಾತಾಡಿದೆ. ಹಂಗಂತ ಏನ್ ಮಾಡ್ತೀರಾ? ಈಗ ಕಟ್ತೀರಿ ಏನ್ರಿ? ಹಂಗೆ ಅಂತಂದ್ರೆ ಏನು ಎಲ್ರಿ ಹೋಗಿದ್ರಿ ಇಷ್ಟು ದಿನ? ಎಷ್ಟು ಸಲ ಕಾಂಟ್ಯಾಕ್ಟ್ ಬಂದಿದ್ದೀರಾ? ನಿಮ್ಮ ಅಮ್ಮನ ಬೈದಿದ ತಕ್ಷಣ ಅಷ್ಟು ಬೇಗ ಕಾಲ್ ಮಾಡಿದ್ದೀರಾ? ಅಷ್ಟು ಬೇಗ ಕಾಂಟ್ಯಾಕ್ಟ್ ಅಲ್ಲ. ಆಯ್ತು, ಎಷ್ಟು ಗಂಟೆ ಡ್ಯೂ ಇದಾವೆ ನಾವು? ಇಲ್ವಾ? ಎಷ್ಟು ಡ್ಯೂ ಬೇಡ, ಈ ಮಂತ್ ಡ್ಯೂ ಮಾಡಿದ್ಯಾ ತಾನೇ? ಏನು? ಎಷ್ಟು ಸಲ ಆನ್ಲೈನ್ ಪೇಮೆಂಟ್ ಕಟ್ತೀವಿ ಕಣ್ರಿ. ಕಟ್ಟಲ್ಲ ಅಂತ ಏನ್ ಹೇಳ್ತಾ ಇದೀವ? ಕಟ್ತೀವಿ ಅಂತ ಹೇಳ್ತೀನಿ. ನಾನು ಕಂಡಿದ್ದೀನಿ ಬಿಡು. 26 ಆದ್ರೂ ನೀನು ಇನ್ನೂ ಪೇಮೆಂಟ್ ಮಾಡಿಲ್ಲ. ಡ್ಯೂ ಡೇಟ್ 10ನೇ ತಾರೀಕು ಹಾಕಿಸ್ಕೊಂಡು.
ಆಯ್ತು ನಾನು ಕಟ್ಟಲ್ಲ. ಆಯ್ತು ಗಾಡಿ ಸೀಸ್ ಮಾಡಕ್ ಬರ್ತೀನಿ ಅಂದ್ರಲ್ಲ, ಮಾಡಿ ನೋಡ್ತೀನಿ. ಆಯ್ತು ನಾನು ಅಲ್ಲ ಕಟ್ಟಲ್ಲ, ನಾನು ಕಟ್ತೀನಿ. 2 ಕಂತಿನ ಬೇಕಾದ್ರೆ ಇವಾಗಲೇ ಪೇಮೆಂಟ್ ನಾನು ಮಾಡತಕ್ಕಂಥ ನನಗೆ ಐತೆ. ಅಷ್ಟಿಲ್ದಲ್ಲ ಗಾಡಿ ನಾನು ಇಟ್ಕೊಂಡಿಲ್ಲ ಮಾಡ್ಬಿಟ್ಟಲ್ಲ. ಆಯ್ತು ನಿಮ್ಮ ಆಫೀಸಿಗೆ ಬಂದು ಕಟ್ತೀನಿ, ನೀವು ಬನ್ನಿ. ಆಯ್ತು ನಾನು ನಾಳೆನೇ ಬರ್ತೀನಿ. ಆಯ್ತು ಬರ್ತೀನಿ. ಆಯ್ತು 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 ಪೇಮೆಂಟ್ ಮಾಡ್ಬಿಟ್ಟು ಮಾತಾಡೋ ನನ್ನ ಹತ್ರ. ನೀ ಪೇಮೆಂಟ್ ನಿಮ್ಮ ಅಮ್ಮ ದುಡ್ಡಿಲ್ಲ ಅಂತ ಹೇಳ್ತೆ. ನೀನ್ ನೋಡಿದ್ರೆ 2 ಕಂತು ಫಸ್ಟ್ 1 ಕಂತು ಕ್ಲಿಯರ್ ಮಾಡ್ಕೊ. ನೀನು 2 ಕಂತು ಕಟ್ಬೇಡ. ನನಗೆ ಕಟ್ಟಕ್ಕಾಗತ್ತೆ ನನಗೈತೆ. ನೀನು ನನಗೆ ಹೇಳಕ್ ಬರ್ಬೇಡ. ನೀನು 1 ಕಂತು 2 ಕಂತು ಕಟ್ಟು. ಅಮ್ಮನ್ ನನ್ ಕಟ್ಟೋದಿಲ್ಲ. ಅದು ಏನು ಕಿತ್ಕೋ ಅವ್ನ ಅಮ್ಮನ್ ನನ್ ಕಟ್ಟೋದಿಲ್ಲ. ಹೋಗೋದು ಏನು ಕಟ್ಟು ಯಾವಾಗ ಕರ್ಕೊಂಡು ಗಾಡಿ ಸೀಸ್ ಮಾಡ್ತೀನಿ. ನಿಮ್ಮ ಅಪ್ಪಗೆ ನೀನು ಕರೆಕ್ಟಾಗಿ ಹುಟ್ಟಿದ್ರೆ ನಮ್ಮನ್ನ ಗಾಡಿ ಸೀಸ್ ಮಾಡ್ತೀನಿ. ಸಾಕತ್ತು ಇಲ್ಲಿ ನಾವು ಹಾಸನದಲ್ಲಿ ಹುಟ್ಟು ಬೆಳೆದಿರೋದೆ. ನೀನು ನನಗೆ ಹೇಳಕ್ ಬರ್ಬೇಡ. ನಾವು ಹಾಸನದಲ್ಲಿ ಹುಟ್ಟು ಬೆಳೆದಿರೋದೆ. ಗಾಡಿ ಸೀಸ್ ಮಾಡ್ತೀನಿ ಅಂದಲ್ಲ. ಆಯ್ತು ಮಾಡ ಹೇಳ್ತೀನಿ. ನಾನು ಬೆಂಗಳೂರಲ್ಲಿ ಇದ್ದೀನಿ ಬಾ. ಆಯ್ತು ಎಲ್ಲಿ ಬರ್ಬೇಕು? ಬೆಂಗಳೂರು ನಾನು ಬೆಂಗಳೂರಲ್ಲೇ ಇರೋದು. ನಾವು ಬೆಂಗಳೂರು ನಾವು ಇದ್ದೀವಿ. ಆಯ್ತು ಬಾ ಧ್ವಂಸಂದ್ರ ಬಾ. ಸರ್ಜಾಪುರದಲ್ಲಿದ್ಯಾ? ಆಯ್ತು ಕಳ್ಸ. ಯಾರನ್ನ ಕಳ್ಸಿರ? ಆಯ್ತು ಬರ್ತೀನಿ. ಆಯ್ತು ಬರ್ತೀನಿ ಅಂದಲ್ವಾ? ಆಯ್ತು ಬರ್ತೀನಿ. ಆಯ್ತು ಅಂದಲ್ವಾ? 1 ಕಂತು ಕ್ಲಿಯರ್ ಮಾಡು. ನೀನು ಪೇಮೆಂಟ್ ಮಾಡ್ಬಿಟ್ಟು ನನಗೆ ನಾನು ಪೇಮೆಂಟ್ ಮಾಡೋದಿಲ್ಲ. ಆಯ್ತು ನನಗೆ ಕಟ್ಟ ನನಗೆ ತಾಕತ್ ನನಗಿದೆ. ಕಟ್ಟಿಲ್ದ್ರೆ ತಾಕತ್ತಿಲ್ಲ. ಆಯ್ತಾ ಕಟ್ಟಿಲ್ದ್ರೆ ಆಯ್ತು ನಂತದ್ದು. ಆಯ್ತು ದುಡ್ಡಿಲ್ಲ. ಇವಾಗ ನಾನು ಕಟ್ಟೋದಿಲ್ಲ. ನಾವು ಗಾಡಿ ಸೀಸ್ ಮಾಡ್ತೀನಿ. ಇವಾಗ ಹೇಳ್ತೀನಿ. ಆಯ್ತು ಗಾಡಿ ಸೀಸ್ ಮಾಡಿ ನೋಡ್ತೀನಿ. ಆಯ್ತು ಗಾಡಿ ಸೀಸ್ ಮಾಡಿ ನೋಡ್ತೀನಿ. ನಮ್ಮ ಹತ್ರನೇ ಇದೆ ಅಲ್ವಾ? ಅದು ಆರ್ ಸಿ ಕಾರ್ಡ್ ಬಿಡಕ್ಕೆ ನಾವೇನು ಹೆಡ್ ನನ್ನ ಮಕ್ಕಳಲ್ಲ. ಆರ್ ಸಿ ಕಾರ್ಡು ಒರಿಜಿನಲ್ ನಮ್ಮ ಹತ್ರನೇ ಇದಾವೆ. ಆಯ್ತು ನಿಮ್ಮ ಹತ್ರ ಇದೆಯಾ? ಹಂಗಾದ್ರೆ ನಮ್ಮ ಹತ್ರ ಇರೋದೇನು? ಆಯ್ತು ನಮ್ಮ ಹತ್ರನೇ ಇದೆ ಒರಿಜಿನಲ್ ಆರ್ ಸಿ ಕಾರ್ಡು. ನಿನ್ನ ಹತ್ರ ಒರಿಜಿನಲ್ ಆರ್ ಸಿ ಕಾರ್ಡ್ ಇದ್ರೆ ಯಾರ ಹೆಸರಲ್ಲಿದೆ? ನಮ್ಮ ಹೆಸರಲ್ಲೇ ಇದೆ. ನಿನ್ನ ಹೆಸರಲ್ಲಿದ್ಯಾ? ಆಯ್ತು ನಾಳೆ ನಾನು ಏನಾದ್ರೂ ಆರ್ ಸಿ ಕಾರ್ಡ್ ಅಲ್ಲಿ ನಮ್ಮ ಹೆಸರು ಚೇಂಜ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾತಾಡು ನೀನು. ಸರಿ ಆಯ್ತು ಮಾಡ್ಕೊ. ಆಯ್ತು ತಾಕತ್ತಲ್ಲ ಫಸ್ಟು ನಿನ್ನಿಂದ ನಾವೇನಲ್ಲ. ಇಲ್ಲ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಮಗೆ ಮಾತಾಡೋದೇನಲ್ಲ. ಫಸ್ಟು ನಮ್ಮನ್ನು ತಾನು ತಿನ್ನೋಕ್ಕಾಗುತ್ತೆ. ಕಟ್ಟೋಕೆ ಯೋಗ್ಯತೆ ಇಲ್ಲ ಅನ್ನೋ ಗಾಡಿ ಆಗ್ತಾ ಅಂತಾರೆ. ಸೀಸ್ ಮಾಡಿ ಯಾವ ಲೆಕ್ಕಾಚಾರ ಅದು ಮಾತು? ಈಗ ಕಟ್ತೀವಿ. ಕಟ್ಟಿಲ್ಲ ಅಂತ ಹೇಳಿಲ್ಲ ಮೇಡಮ್. ನಮಗೂ ಡಿಲೇ ಆಗವೆ. ಮಾಡಿದ್ಯಾ ಅಂತ ಕೇಳ್ತಾ ಇರೋದು ನಾನು. ಎಷ್ಟು ಸಲ ಆನ್ ಟೈಮ್ ಪೇಮೆಂಟ್ ಮಾಡಿದ್ಯಾ? ಮೇಡಮ್ ಪೇಮೆಂಟ್ ಆಗಿದೆ. ಡಿಲೇ ಪೇಮೆಂಟ್ ಆಗಿದೆ. ಓವರ್ ಡ್ಯೂ ಪೇಮೆಂಟ್ ಕಟ್ಟಿದ್ದೀನಿ. ಟ್ಯಾಕ್ಸ್ ಕಟ್ಟಿದ್ದೀನಿ. ಅದು ಡ್ಯೂ ಪೇಮೆಂಟ್ ಕಟ್ಟಿದ್ದೀನಿ. ಪುಸ್ತಕ ಕಟ್ಟಿಲ್ಲ ನಾನು. ನೀನು ಲೇಟ್ ಪೇಮೆಂಟ್ ಮಾಡ್ತಾ ಇದ್ಯಾ? ಅದಕ್ಕೆ ಹಾಕೊಂಡು ಮಾಡ್ತಾ ಇದ್ಯಾ? ಆಯ್ತು ಕಟ್ಟಿದ್ದೀನಿ ತಾನೆ. ಲೇಟ್ ಪೇಮೆಂಟ್ ಆಗಿದ್ರೆ ಕಟ್ಟಿದ್ದೀನಿ ತಾನೆ. ಕೊಡ್ತೀಯ ನೀನು? ಓವರ್ ಡ್ಯೂ ಪೇಮೆಂಟ್ ಕೊಟ್ಟಿದ್ದೀನ ಕಟ್ಟಿದ್ದೀನಿ ತಾನೆ. ಯಾಕೆ ನೀನ್ ಕಷ್ಟಕ್ಕೆ ಕೊಟ್ಟಿಲ್ವಾ ಲೋನ್? ಏನ ನೀನ್ ಕಷ್ಟಕ್ಕೆ ಲೋನ್ ಕೊಟ್ಟಿಲ್ವಾ? ಮತ್ತೆ ಲೋನ್ ಕೊಟ್ಟಿಲ್ಲ ಅಂದ್ರೆ ಪುಸ್ತಕ ಕೊಟ್ಟಿದ್ರ ಕಟ್ಟಿದ್ದೀನಿ ತಾನೆ. ಬಡ್ಡಿ ಇಂಟ್ರೆಸ್ಟ್ ಕಟ್ಟಿದ್ದೀನಿ ತಾನೆ. ಒಂದ್ ನಿಮಿಷ ಇರಯ್ಯ. ಚಿರಂತನ ಹೆಸರಿಗೆ ಕೊಟ್ಟಿಲ್ಲ ನಾನು. ನಿನ್ ಸಿಬಿಲ್ ನೋಡಿ ಕೊಟ್ಟಿರೋದು. ಒಂದೇ ಸಲ ನಿನ್ ಸಿಬಿಲ್ ಡೌನ್ ಮಾಡ್ಲಾ ನಾನು? ಆಯ್ತು ಮಾಡು. ಆಡ್ ಮಾಡಿದ್ರೆ ನೀನೆಲ್ಲ ಲೋನ್ ತಗೊಳಕ್ಕೆ ಆಗಲ್ಲ. ಆಯ್ತು ತಗೊಳ್ಳೋದೇ ಬೇಡ. ಆಯ್ತು ಮಾಡು. ಆಯ್ತು ನೋಡೋಣ. ಅವೆಲ್ಲ ನೀನ್ ಜಾಸ್ತಿ ಫಸ್ಟ್ ನಿಮ್ಮ ಅಮ್ಮನಿಗೆ ಫಸ್ಟ್ ನೀನು ಕರೆಕ್ಟ್ ಮಾತಾಡ್ಕೊಂತ ಏಜಿಗೆ ಬೆಲೆ ಕೊಟ್ಟು ಮಾತಾಡೋದು ಕಲಿ. ದೊಡ್ಡ ಚಿಕ್ಕರಿಗೆ ಅಂತ ನನ್ನ ಹತ್ರ ರೆಕಾರ್ಡ್ ಇದೆ. ನಾನು ರೆಕಾರ್ಡೇ ಮಾಡ್ಕೊಂತಿರೋದು. ಆಯ್ತು ಆಯ್ತು ನೀನು ಆಯ್ತು. ಇವಾಗ ಗಾಡಿ ಸೀಸ್ ಮಾಡ್ತೀನಿ ಅಂದಲ್ಲ. ಈಗ ಅವೆಲ್ಲ ಬೇಡ. ಗಾಡಿ ಸೀಸ್ ಮಾಡ್ತೀನಲ್ಲ. ಆಯ್ತು ಗಾಡಿ ಸೀಸ್ ಮಾಡೋದು ನೀ ಗಾಡಿ ಸೀಸ್ ಮಾಡ್ಕೊಂಡು ನೋಡ್ತೀನಿ. ಆಯ್ತು ನನಗೆ ತಾಕತ್ತೈತೆ. ನೀನು ಫಸ್ಟ್ ಗಾಡಿ ಸೀಸ್ ಮಾಡ್ತೀನಿ ಅಂದಲ್ವಾ? ನೀನು ಫಸ್ಟ್ ಗಾಡಿ ಸೀಸ್ ಮಾಡ್ತೀನಿ ಅಲ್ಲ. ಸೀಸ್ ಮಾಡಿ ಆಯ್ತು ನೋಡ್ತೀನಿ ನಾನು. ಆಯ್ತು ಮಾಡು ನೋಡ್ತೀನಿ. ನಮಗೂ ನಾವು ನಿಮ್ಮ ಅಪ್ಪನಂಗೆ ಮಾತಾಡ್ತೀನಿ. ನಾವೇ ಆಯ್ತಾ ಬೆಲೆ ಕೊಟ್ಟು ಮಾತಾಡ್ತೀನಿ ಅಂದ್ಮೇಲೆ ಕರೆಕ್ಟ್ ಗಾಡಿ ಸೀಸ್ ಮಾಡ್ತೀನಿ ಅಂದಲ್ಲ. ಆಯ್ತು ಮಾಡಿ ನೋಡ್ತೀನಿ. ಆಯ್ತು ಮಾಡಿ ಆಯ್ತು ನೋಡ್ತೀನಿ. ಅಲ್ಲ ಎಷ್ಟು ಲೋನ್ ತಗೊಂಡು ನೀನು ಎಷ್ಟು ಸಲ ಈ ತರ ಮಾಡಿರಲ್ಲ? ಚೆಕ್ ಮಾಡ್ಕೊಂಡ ಲೋನ್ ಎಷ್ಟೈತೆ ಅಂತ ಚೆಕ್ ಮಾಡ್ಕೊ ಫಸ್ಟ್. ಆಯ್ತಾ ಚೆಕ್ ಮಾಡ್ಕೊ ನೀನು. ನನ್ನ ಪೇಮೆಂಟ್ ಹೆಂಗಾಗವೆ ಅಂತ. ಎಷ್ಟು ಸಲ ಆನ್ ಟೈಮ್ ಪೇಮೆಂಟ್ ಮಾಡಿದ್ಯಾ ನೀನು? ಲೇಟ್ ಪೇಮೆಂಟ್ ಆಗಿಲ್ಲ ಅಂತ ಏನು ಹೇಳ್ತಿಲ್ವಲ್ಲ ನಾನು. ತಿಂಗಳಾದ್ರೆ ಪ್ರಾಬ್ಲಮ್ ಆಗಿ ತಿಂಗಳ ನೀನು ಪ್ರಾಬ್ಲಮ್ ಆದ್ರೆ ಏನಕ್ಕೆ ತಗೊಂಡೆ ಲೋನ್? ಈಗ ಕಟ್ತೀನಿ ಅಂತಾನೆ. ಏನು ಪುಸ್ತಕ ಬಿಟ್ಟು ಕಟ್ತೀನಿ ಅಂತಾನೆ ಪೇಮೆಂಟ್. ಕಟ್ಟಿಲ್ಲ ಪೇಮೆಂಟ್. ನಿನಗೆ ದಿನಕ್ಕೆ 1,000 ಸಲ ಕಾಲ್ ಮಾಡ್ತಾ ಇದೀಯ. ಯಾರಿಗೆ ಫೋನ್ ಮಾಡ್ತಿದ್ದೀರಾ? ಯಾರಿಗೆ ಫೋನ್ ಮಾಡ್ತಿರೋದು? ಯಾರಿಗೆ? ನೀನು
ಬಗ್ಗೆ ಮಾತಾಡ್ಬೇಡ. ನಿಂದ ನೀನ್ ನೋಡ್ಕ ಆಯ್ತಾ? ಕಟ್ಟೋದಾಗ ನಮಗೆ ಆಯ್ತಾ? ನೀನ್ ನನಗೆ ಹೇಳಕ್ ಬರ್ಬೇಡ ನೀನು. ಆಯ್ತು ನಿನ್ಗೆ ಆಯ್ತು ಬಾರು ಆಯ್ತು. ನಾಳೆ ನಾನು ಬಂದು ಆಫೀಸ್ ಲೊಕೇಶನ್ ಕಳ್ಸು, ನಾನು ಬಂದು ಕಟ್ತೀನಿ. ಆಯ್ತು ಬಾ ನೀನು ಬಾ. ಆಯ್ತು ನಾನು ಕಟ್ತೀನಿ ಬಾ. ಆಯ್ತು ನಾನು ಡೈರೆಕ್ಟಾಗೆ ಬಂದು ಕಟ್ತೀನಿ. ನಾನು ಡೈರೆಕ್ಟಾಗೆ ಬಂದು ಕಟ್ತೀನಿ. ಆಯ್ತು ಬಾ. ಇಷ್ಟು ಸಲ ಮಾತಾಡ್ತಿದ್ದಲ್ಲ ನೀನು, ನಾನು ಡೈರೆಕ್ಟಾಗೆ ಬಂದು ಕಟ್ತೀನಿ ಬಾ. ಆಯ್ತು ಮಾಡ್ಬಿಟ್ಟು ಕಾಲ್ ಮಾಡು, ನಾನೇ ನಾನು ಆಯ್ತು ನಾನು ಪೇಮೆಂಟ್ ಮಾಡಲ್ಲ. ಫಸ್ಟ್ ಬಂದ್ಬಿಟ್ಟು ನಾನು ಆಫೀಸ್ ಕಟ್ತೀನಿ. ಹೇಳ್ತಿಲ್ವಾ? ಸುಮ್ಮನೆ ಯಾಕೆ ಡೌನ್ ಮಾಡ್ಕೊಂಡಿದ್ಯಾ ಅಂತ ನನಗೆ ಹೇಳಕ್ ಬರ್ಬೇಡ ಆಯ್ತಾ? ನಮ್ಮ ಅಷ್ಟು ಇಲ್ದಲೆ ನಾವು ಬೆಂಗಳೂರಲ್ಲಿ ನಿಂತ್ಕೊಂಡಿಲ್ಲ ನಾವು ಆಯ್ತಾ? ಹೌದೌದು. ಬೆಂಗಳೂರಲ್ಲಿ ನಿಂತು ನಮ್ಮನ್ನ ಭಯ ಪಡುವಂತ ಯಾವ ನನ್ನ ಮಗ ಹೇಳ್ದ ನಿನಗೆ? ನೀನು ಹೇಳ್ತಿದ್ದೀರ ಬೆಂಗಳೂರಲ್ಲಿ ಇದೀನಿ, ಅಲ್ಲಿ ಇದೀನಿ. ನಾವು ಬೆಂಗಳೂರಲ್ಲಿ ಬರ್ತೀನಿ ಅಂದೆ, ನಾನು ಲೊಕೇಶನ್ ಕಳಿಸ್ತೀನಿ. ಸರಿ ಆಯ್ತು ಆಯ್ತು. ಹಾಂ ಸರಿ ಆಯ್ತು 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 ನಾನು ಬಂದು ಮಾತಾಡ್ತೀನಿ. ಸರಿ ಆಯ್ತು ಆಯ್ತು. ಹಾಂ ನಾನು ಫೋನ್ ಪೇ ಮಾಡಲ್ಲ, ಡೈರೆಕ್ಟ್ ನಾನು ಆಫೀಸಿಗೆ ಬಂದೇ ಕಟ್ತೀನಿ ನಾನು. ಡೈರೆಕ್ಟ್ ಆಫೀಸಿಗೆ ಬಂದೇ ಕಟ್ಟಪ್ಪ. ಹಾಂ ಸರಿ ಆಯ್ತು ಆಯ್ತು ಆಯ್ತು. ಹಾಂ ಆಯ್ತು. ಆಫೀಸಿಗೆ ಬಂದು ಪೇಮೆಂಟ್ ಮಾಡಾದ್ಮೇಲೆ ನಾನು ಕಾಲ್ ಮಾಡು, ನಾನು ಬಂದು ಮಾತಾಡ್ತೀನಿ. ಹ್ಞೂ ಸರಿ ಸರಿ ಆಯ್ತು. ಇಡು ಫೋನ್ ಈಗ ಜಾಸ್ತಿ ಅಯ್ಯ ಇಡು ಫೋನ್. ನೀನು ಜಾಸ್ತಿ ಮಾತಾಡಬೇಡ. ನೀನು ಇಡು ಫೋನ್. ಇಡು ಫೋನ್ ನೀನು. ನೀನು ನನಗೆ ಹೇಳಕ್ ಬರ್ಬೇಡ. ಫಸ್ಟ್ ನೀನು ಮಾತಾಡು. ಫಸ್ಟು ನಾನು ತಿನ್ನಕ್ಕಾಗುತ್ತೆ ಕಟ್ಟಕ್ಕಾಗಲ್ಲ ಅನ್ನೋ ಫಸ್ಟು ನೀನು ಮಾತಾಡು. ಫಸ್ಟು ನಾನು ಮಾತಾಡ್ತಾ ಇರೋದು. ನೀನೇ ಪುಸ್ತಕ ಏನು ಕೊಟ್ಟಿದ್ಯಾ? ನೀನು ಕೊಟ್ಟಿದ್ಯಾ ನನಗೆ? ನೀನು ಕೊಟ್ಟಿದ್ಯಾ? ಏನು ನಿಮ್ಮ ಅಪ್ಪ ಮನೆ ತಂದು ಕೊಟ್ಟಿದ್ಯಾ? ಇಲ್ಲ ತಾನೇ? ಮೇಲಿಂದ ಉದ್ರಿಲ್ಲ. ಆಯ್ತು ಅವ್ನು ನೀನು ಕೊಟ್ಟಿದ್ದು ನಿಮ್ಮ ಮನೆ ತಂದು ಕೊಟ್ಟಿದ್ಯಾ? ಇಲ್ಲ ತಾನೇ? ಕಂಪ್ನಿಯಿಂದ ಕೊಟ್ಟು ಕಂಪ್ನಿ ಕಟ್ತೀನಿ ನಾನು. ಬೇರೆನೇ ಮಾತಾಡ್ತಿದ್ದೆ ನಾನು ಮಾತಾಡ್ತಾ ನಾನು ಅಷ್ಟೇ ಆ ಕಂಪ್ನಿದಂತ ಮರ್ಯಾದೆ ಕೊಟ್ಟು ಮಾತಾಡ್ತಿಲ್ಲ. ನಾವು ಬೇರೆ ಸರ್ ನಮಗೂ ಬದುಕಾವ ನಿಮ್ಗಿಂತ ಹೆಚ್ಚು ಮಾತಾಡೋ. ನೀನು ಜಾಸ್ತಿ ಮಾತಾಡಬೇಡ. ಸರಿ ಆಯ್ತು. ಇಡು ಫೋನ್. ಆಯ್ತು ತಾನೇ? ಇಡು ಫೋನ್. ಆಯ್ತು ಇಡು ಫೋನ್. ಆಯ್ತು 12 ಗಂಟೆಗೆ ಕಾಲ್ ಮಾಡ್ತೀನಿ. ಪೇಮೆಂಟ್ ಆಗಿಲ್ಲ. ಆಯ್ತು ಆಯ್ತು ಆಯ್ತು. ಆಯ್ತು ಗಾಡಿ ಸೀಸ್ ಮಾಡ್ತೀನಿ.